ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಾಲಯಡು ದೇವೇರ್ನ ಬೊಳ್ಳಿ ಕವಚ ನಿರ್ಮಾಣಗಾದ 40 ದಿನದ ಸಂಧ್ಯಾ ಭಜನೆಯನ್ನು ಅಡನೆ ಮಾಲ್ದಿತ್ತದು 12ನೇ ದಿನದ ಭಜನೆ ಶುಕ್ರವಾರ ಬಯ್ಯಾಗ ನಡೆದದು. ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರ ಬತ್ತಿನ ಬಿನ್ನೇರಿನ ಶಾಲ್ ಪಾರ್ದು ಗೌರವಿಸಾಯರು. ಶ್ರೀಮತಿ ಪುಷ್ಪಲತಾ ಉಮೇಶ್ ಫೆಮಿನಾ ಟೈಲರ್ ಕಾಪಿಕಾಡ್, ಶ್ರೀಮತಿ ಲೀಲಾವತಿ ಜಯಶೀಲ ಶೆಟ್ಟಿ ಪಡ್ಯಾರ ಮನೆ, ಶ್ರೀಮತಿ ಭವ್ಯ ಕಿಶೋರ್ ಕಾಪಿಕಾಡ್ ಬೊಕ ಇಲ್ಲದಕ್ಲು, ಶ್ರೀಮತಿ ವೇದಾವತಿ ಶೆಟ್ಟಿ, ಶ್ರೀಮತಿ ವಿದ್ಯಾ ಅಶೋಕ್ ಕಾನ್ಯಂಗಾಡ್, ಶ್ರೀಮತಿ ಲಾವಣ್ಯ ಕಂಕನಾಡಿ, ಶ್ರೀಮತಿ ಸಂಧ್ಯಾ ಮನೋಜ್ ಕೊಲ್ಯ, ಶ್ರೀಮತಿ ಕಾಂಚನಾ ಸತೀಶ್ ಕಾಸರಗೋಡು, ಶ್ರೀಮತಿ ಸೌಮ್ಯ ರಂಜಿತ್ ಕಾಸರಗೋಡು, ಶ್ರೀಮತಿ ಸರಿತಾ ಸುಕೇಶ್ ಬೀರೆ, ಶ್ರೀಮತಿ ಅಶ್ವಿನಿ ಕಮಲಾಕ್ಷ ಕನೀರ್ತೋಟ, ಶ್ರೀಮತಿ ರಂಜಿನಿ ಪ್ರವೀಣ್ ಕನೀರ್ತೋಟ, ಶ್ರೀಮತಿ ಜಯಶ್ರೀ ಸತೀಶ್ ರಾವ್ ಬೇಬಿ ಅಥರ್ವ ಅಂಬಿಕಾ ರೋಡ್, ಶ್ರೀಮತಿ ಬೊಕ್ಕ ಶ್ರೀ ಪ್ರಕಾಶ್ ಕಾಪಿಕಾಡ್ ಸ್ಫೂರ್ತಿ ಕಾಪಿಕಾಡ್, ಶ್ರೀಮತಿ ಸಂಧ್ಯಾ ಮೋಹನ್ ದಾಸ್ ಅಂಬಿಕಾ ರೋಡ್ ಗೋಪುರ ತುಡರ್ನ ಅರ್ಲಾಯರು.
ದೇವಾಲಯದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್, ಮೊಕ್ತೇಸರರು ಈಶ್ವರ್ ಉಳ್ಳಾಲ್, ಸೇವಾ ಸಮಿತಿ ಪದಾಧಿಕಾರಿಗಳು ಪ್ರಮುಖರು ಈ ಪೊರ್ತೋಟುಗೆ ಇದ್ದರು. ಅವಿರ್ದು ಬೊಕ್ಕ ಗುಣವತಿ ಟೀಚರ್ ಬೊಕ್ಕ ಕೂಟದಕ್ಲಿರಿದು ಭಜನಾ ಸಂಕೀರ್ತನೆ ನಡೆತನು.